ಹಿರಿಯ ಕಲಾವಿದರು ಅಂದಾಗ ಶಿವಣ್ಣ ಅವ್ರು ಮಾಡ್ತಿದ್ರು ತುಂಬಾ. ನಾವು ಮಾಡ್ತೀವಿ ಅಂತ ಹೋಗ್ಬಾರ್ದು, ಅದಾಗೆ ಬರ್ಬೇಕಂತ. ನಮ್ಮನ್ನು ಹ್ಯಾಂಡಲ್ ಮಾಡೋಂಥ ಡೈರೆಕ್ಟರ್ ಇಲ್ಲ ಸರ್. ಸೆಂಚುರಿ ಸ್ಟಾರ್ ಶಿವಣ್ಣ ಮತ್ತು ದರ್ಶನ್ ಅವರು ತುಂಬಾನೇ ಆತ್ಮೀಯರು. ರಾಜ್ ಕುಟುಂಬದ ಜೊತೆ ತೂಗುದೀಪ ಕುಟುಂಬದ ನಡುವಿನ ಒಡನಾಟ ಎಲ್ರಿಗೂ ಗೊತ್ತಿರುವಂಥದ್ದೇ. ಅದೆಷ್ಟೋ ಡಿ ಬಾಸ್ ಚಿತ್ರಗಳಿಗೆ ಅಪ್ಪು ಹಾಗೆ ಶಿವಣ್ಣ ಕ್ಲಾಪ್ ಮಾಡಿದ್ದೂ ಇದೆ. ಅದೆಷ್ಟೋ ವೇದಿಕೆಗಳನ್ನು ಜೊತೆಯಾಗಿ ಹತ್ತಿದ್ದೂ ಇದೆ. ಅಷ್ಟೇ ಯಾಕೆ, ರಾಜ್ ಕುಟುಂಬದ ಗೌರವಕ್ಕಾಗಿ ಅಪ್ಪು ಅವರ ಅರಸು ಚಿತ್ರಕ್ಕೆ ಡಿ ಬಾಸ್ ಬಣ್ಣನು ಹಚ್ಚಿದ್ದಾರೆ. ಹೀಗಿರುವಾಗ ಡಿ ಬಾಸ್ ಬಗ್ಗೆ ಶಿವಣ್ಣ ಏನಂದ್ರು ಗೊತ್ತಾ? ಹೌದು, ಇತ್ತೀಚೆಗೆ ಖಾಸಗಿ ಸಂದರ್ಶನವೊಂದರಲ್ಲಿ ಮಾತನಾಡಿದ ಶಿವಣ್ಣ ಡಿ ಬಾಸ್ ಬಗ್ಗೆಯೂ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ ಎತ್ತರದ ಮನುಷ್ಯ, ಅವರಿಗೆ ಅವರದ್ದೇ ಆದ ಸ್ಟೈಲ್ ಇದೆ. ಅವರು ಯಾರನ್ನು ಇಮಿಟೇಟ್ ಮಾಡಲ್ಲ. ನಾನು ದರ್ಶನ್ ಅವರನ್ನು ಚಿಕ್ಕ ವಯಸ್ಸಿನಿಂದ ನೋಡಿದ್ದೇನೆ. ಅವರ ಫ್ಯಾಮಿಲಿ ನಮಗೆ ತುಂಬಾನೇ ಕ್ಲೋಸ್ ಆಗಿದೆ. ಹೀಗಾಗಿ ನಮಗೆ ದರ್ಶನ್ ಬಗ್ಗೆ ತುಂಬಾನೇ ಕಾಳಜಿ ಇದೆ ಎಂದು ಶಿವಣ್ಣ ಡಿ ಬಾಸ್ ಬಗ್ಗೆ ಹೇಳಿದ್ರು. ಇನ್ನು ಈ ಹಿಂದೆ ಕಾರ್ಯಕ್ರಮವೊಂದರಲ್ಲಿ ದರ್ಶನ್ ಮತ್ತು ಶಿವಣ್ಣ ಜೊತೆಯಾಗಿ ಕಾಣಿಸಿಕೊಂಡಿದ್ರು. ಅಲ್ಲಿ ದರ್ಶನ್ ಮತ್ತು ಶಿವಣ್ಣ ಜೊತೆಯಾಗಿ ಯಾವಾಗ ಕಾಣಿಸಿಕೊಳ್ತಾರೆ, ಇದರಲ್ಲಿ ಯಾರು ಲಾಂಗ್ ಹಿಡಿತಾರೆ ಎನ್ನೋ ಪತ್ರಕರ್ತರ ಪ್ರಶ್ನೆಗೆ ಇಬ್ರು ಜೊತೆಯಾಗಿ ಸಿನಿಮಾ ಮಾಡಿದ್ರೆ ಶಿವಣ್ಣ ಲಾಂಗ್ ಹಿಡಿತಾರೆ, ನಾನು ಅವರ ಪಕ್ಕದಲ್ಲಿ ನಿಲ್ತೀನಿ, ಅವರು ಸೀನಿಯರ್ ಎಂದು ದರ್ಶನ್ ಅವರು ಹೇಳಿದ್ರು. ಲಾಂಗ್ ಹಿಡಿಬೇಕು ಅಂತಂದ್ರೆ ಇಬ್ಬರಲ್ಲಿ ಯಾರು ಹಿಡಿತೀರಾ? ಇಬ್ರು ಹಿಡಿತೀವಿ. ಅಲ್ಲ ಸೀನಿಯರ್ ಅವ್ರು ಹಿಡಿತಾರೆ, ಹಂಗೇನಿಲ್ಲ. ಬಟ್ ಮಾಡಿದ್ರೆ ಒಳ್ಳೆ ಸಬ್ಜೆಕ್ಟ್ ಮಾಡ್ತೀವಿ. ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ನೋಡಿದ್ರೆ ಇದು ಕಡೆ ಸಬ್ಜೆಕ್ಟ್ ಅನ್ಬೇಕು, ಆ ರೀತಿ ಸಬ್ಜೆಕ್ಟ್ ಮಾಡ್ತೀವಿ. ಅದೆಲ್ಲ ಖಂಡಿತ ಆಗುತ್ತೆ. ಅದು ನಾವು ಮಾಡ್ತೀವಿ ಅಂತ ಹೋಗ್ಬಾರ್ದು, ಅದಾಗೆ ಬರ್ಬೇಕದು. ಇನ್ನು ಓಂ ಚಿತ್ರದ ಬಗ್ಗೆಯೂ ದರ್ಶನ್ ಅವರು ಮಾತನಾಡಿದ್ದು, ಓಂ ಅತ್ಯುತ್ತಮ ಚಿತ್ರ, ಶಿವಣ್ಣ ಲಾಂಗ್ ಹಿಡಿದ ಸ್ಟೈಲ್ ಯಾರಿಂದಲೂ ಆಗಲ್ಲ ಎಂದು ಹೇಳಿದ್ರು. ಹೌದು, ಈಗ ನಮ್ಮಲ್ಲಿ ಹಿರಿಯ ಕಲಾವಿದರು ಅಂದಾಗ ಶಿವಣ್ಣ ಅವ್ರು ಮಾಡ್ತಿದ್ರು ತುಂಬಾ. ಅಂದ್ರೆ ಒಂದಿನ ರೋಡಿಸಮ್ ಸಿನಿಮಾ ಅಂದಾಗ ಓಂ ಆಕ್ಚುಲಿ ದ ಬೆಸ್ಟ್ ರೋಡಿಸಮ್ ಸಿನಿಮಾ ವಾಟ್ ವಿ ಕ್ಯಾನ್ ಸಿ. ಸೊ ಶಿವಣ್ಣ ಅದ್ರಲ್ಲಿ ಇದ್ದ ಸ್ಟೈಲು ಆಮೇಲೆ ಯಾರಿಗೂ ಆಗ್ಲಿಲ್ಲ. ನಾವು ಬಂದಾಗ್ಲೂ ಆ ತರದ ಕಥೆಗಳು ಬಂದಾಗ ನಮ್ಗೆ ಸೊ ಏನೋ ಒಂದು ಟ್ರೈ ಮಾಡಿದೆ ಆಗ್ಲಿ ಅಂತ, ಅದೇನೋ ಸ್ವಲ್ಪ ಕಚ್ಕೊಂಡ್ಬಿಟ್ಟು ಹಿಡ್ಕೊಂಡು, ಯಾಕಂದ್ರೆ ನಾವು ಲಾಂಗ್ ಆಗಿದೀವಲ್ಲ, ಅದಕ್ಕೆ ಲಾಂಗ್ ನಮ್ಗೆ ಮ್ಯಾಚ್ ಆಗ್ತಾ ಇದೆ. ಎಸ್, ಕೇಳಿದ್ರಲ್ಲ ದರ್ಶನ್ ಅವರು ಶಿವಣ್ಣನ ಬಗ್ಗೆ ಹೇಳಿದ ಗೌರವದ ಮಾತುಗಳು. ಇದೀಗ ಶಿವಣ್ಣ ಕೂಡ ಡಿ ಬಾಸ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದು, ತೂಗುದೀಪ ಮತ್ತು ರಾಜ್ ಕುಟುಂಬದ ಒಡನಾಟಕ್ಕೆ ಹಿಡಿದ ಕೈಗನ್ನಡಿ. ನಮಸ್ಕಾರ. ಹಿರಿಯ ಕಲಾವಿದರು ಅಂದಾಗ ಶಿವಣ್ಣ ಅವ್ರು ಮಾಡ್ತಿದ್ರು ತುಂಬಾ. ನಾವು ಮಾಡ್ತೀವಿ ಅಂತ ಹೋಗ್ಬಾರ್ದು, ಅದಾಗೆ ಬರ್ಬೇಕದು. ನಮ್ಮನ್ನು ಹ್ಯಾಂಡಲ್ ಮಾಡೋಂಥ ಡೈರೆಕ್ಟರ್ ಇಲ್ಲ ಸರ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.